ಗ್ರಾಮಗಳು ಅಭಿವೃದ್ಧಿ ಆಗಿದ್ದರೆ ಅದು ನಮ್ಮ ಸರ್ಕಾರದ ಕಾಲಘಟ್ಟದಲ್ಲಿ. ಮಂಗಳೂರಿನ ಪಿಲಿಕುಲ ಇರ್ಬೋದು, ಮಂಗಳೂರಿನ ಪಾರ್ಕ್ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು ತಂದಿರತಕ್ಕಂಥದ್ದು ಆಗಿನ ಕಾಲಘಟ್ಟದಲ್ಲಿ, ಉದ್ಘಾಟನೆ ಮಾತ್ರ ಈಗಿನ ಕಾಲಘಟ್ಟದಲ್ಲಿ ಆಗಿದೆ. ಹೀಗೆ ಒಂದು ಹೊಸತನವನ್ನು, ಹೊಸ ಪರಿವರ್ತನೆಯನ್ನು ಮಾಡತಕ್ಕಂಥ ಕಾಯಕಗಳು ಆ ಕಾಲಘಟ್ಟದಲ್ಲಿ ಆಗಿತ್ತು. ಇವತ್ತು ವಾಪಸ್ ನಮ್ಮ ಅಧಿಕಾರಕ್ಕೆ ಬಂದಾಗ ಮುಂದಿನ ಯೋಜನೆಗಳೇನು, ಹೇಗೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತೇವೆ ಅನ್ನುವಂಥದ್ದನ್ನು ಪ್ರಣಾಳಿಕೆ ಮುಂದಿಟ್ಟಿದ್ದೇವೆ. ಇದಲ್ಲದೆ ಇನ್ನೂ 10 ಯೋಜನೆಗಳಿದ್ದಾವೆ. SCSL ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡತಕ್ಕಂಥದ್ದು, ರೈತ ಬಂಧು ಅಂತ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿಗಳನ್ನು ಬೆಳ್ತಂಗಡಿ ತಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಗೇರು ಅಭಿವೃದ್ಧಿಗೆ ಭಾಳ ಪೂರಕವಾಗಿರ್ತಕ್ಕಂಥ ಜಿಲ್ಲೆ. ಗೇರು ನಿಗಮಕ್ಕೆ ಅದಕ್ಕೋಸ್ಕರ ಬೇರೆ ಬೇರೆ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಕಲಿಸತಕ್ಕಂಥದ್ದು. ಎಜುಕೇಷನ್ ಹಬ್ಬು ದಕ್ಷಿಣ ಕನ್ನಡ ಜಿಲ್ಲೆ, ಹಾಗಾಗಿ ಡೆವಲಪ್ ಹಬ್ಸ್ ಅನ್ನತಕ್ಕಂಥ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು. ಸೈಬರ್ ಫೊರೆನ್ಸಿಕ್ ಲ್ಯಾಬೊರೇಟರಿಯಿಂದ ಮಂಗಳೂರಲ್ಲಿ ತೆರೆಯುವಂಥದ್ದು. ಮಂಗಳೂರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಇರ್ತಕ್ಕಂಥದ್ದು. ಮೆರಿನ್ ಸ್ಟಡೀಸ್ ಇನ್ಸ್ಟಿಟ್ಯೂಷನ್ ಅಂತ ಇರ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಯೋಜನೆಗಳು ನಮ್ಮ ಮುಂದೆ ಇದ್ದಾವೆ. ಮಂಗಳೂರಿನ ಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯ ಚಿಂತನೆಗಳನ್ನು ಜೊತೆಯಲ್ಲಿಟ್ಕೊಂಡು ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ನಿನ್ನೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಂದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಸಹಕಾರವನ್ನು ಜಿಲ್ಲೆಯ ಜನತೆ ಕೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥದ್ದನ್ನು ನಿನ್ನೆ ತೋರಿಸಿಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೇನು ಕೊಟ್ಟಿದ್ದಾರೆ, ಏನೇನು ಕೊಡ್ತೇನೆ, ಇವತ್ತು ಉದಾಹರಣೆಗೆ ಕುಳಾಯಿ ಜಟ್ಟಿ ಇರ್ಬೋದು, ಬೇರೆ ಬೇರೆ ಯೋಜನೆಗಳು, ಪೋರ್ಟ್ ಡೆವಲಪ್ಮೆಂಟ್ ಇರ್ಬೋದು, ಈಗ ಸಾಗರ್ ಮಾಲದಲ್ಲಿರ್ಬೋದು, ಭಾರತ್ ಮಾಲದಲ್ಲಿರ್ಬೋದು, ಬರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಸ್ಪರ್ಶ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 4.5 ವರ್ಷದಲ್ಲಿ ನಾವು ಸ್ಮಾರ್ಟ್ ಸಿಟಿ ಅಮೃತ ಯೋಜನೆಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಬೇರೆ ಬೇರೆ ಯೋಜನೆಯಲ್ಲಿ ಈಗಾಗಲೇ ಸುಮಾರು 16,000 ಕೋಟಿ ರೂಪಾಯಿಗಳ ಅನುಮೋದನೆಗಳು ಸಿಕ್ಕಿದ್ದಾವೆ. ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥದ್ದಕ್ಕೆ ರಾಜ್ಯ ಸರ್ಕಾರದ ಅವಶ್ಯಕತೆ ಇದೆ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ನಮ್ಮ ಮುಂದಿನ ಗುರಿಯೇನು, ನಮ್ಮ ದಿಕ್ಕೇನು, ಅಭಿವೃದ್ಧಿಯ ನಡೆಯೇನು ಅನ್ನುವಂಥದ್ದನ್ನು ಈ ಪ್ರಣಾಳಿಕೆಯ ಮುಂದೆ ಸಾರ್ವಜನಿಕರಿಗೆ ಇಟ್ಟಿದ್ದೇವೆ. ಹಾಗಾಗಿ ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ನಮ್ಮ ದಿಕ್ಕು ಮತ್ತು ನಮ್ಮ ಗುರಿಯನ್ನು ಜನಸಾಮಾನ್ಯರ ಬಳಿಗೆ ಇಟ್ಕೊಂಡು ನಾವು ಮತದ ಆಶೀರ್ವಾದವನ್ನು ಬೇಡುವುದಕ್ಕೆ ತೆರಳುತ್ತೇವೆ. ಅಲ್ಲ, ಖಂಡಿತವಾಗಿ ನಾನು ಇದಕ್ಕೆ ಉಲ್ಲೇಖ ಮಾಡ್ತೇನೆ. ರಾಜ್ಯ ಸರ್ಕಾರದ ಸ್ಪಂದನೆ ಇಲ್ಲದೆ ಯಾವುದೇ ಕಾರ್ಯಗಳು ಮುಂದಕ್ಕೆ ಹೋಗ್ತಾ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡಲಿಲ್ಲ ನಮ್ಮ ಜಿಲ್ಲೆಗೆ. ಆದರೆ ರಾಜ್ಯ ಸರ್ಕಾರ ಅಧಿಕಾರದ ರಾಜಕಾರಣಕ್ಕೋಸ್ಕರ 10 ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಉದಾಹರಣೆಗೆ ಮಂಗಳೂರು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ವಿಸ್ತರಣೆ ಆಗಬೇಕು ಅಂತ ಕಳೆದ 4 ವರ್ಷದಿಂದ ಜಾಗದ ಬೇಡಿಕೆಯನ್ನು ಇಟ್ಕೊಂಡು ಬಂದಿದೆ. ಇವತ್ತಿನವರೆಗೆ ಜಾಗವನ್ನು ಎಕ್ವೈರ್ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಕುಲಶೇಖರ ಕಾರ್ಕಳ ಮಂಗಳೂರು ಚತುಷ್ಪಥ ಆಗಬೇಕು ಅಂತ ಹೇಳಿ ಕಳೆದ 3 ವರ್ಷಗಳಿಂದ ಪೂರ್ಣವಾಗಿರ್ತಕ್ಕಂಥ ಪ್ರಮಾಣದಲ್ಲಿ DPR ಎಲ್ಲ ಆದರೂ, ಸರ್ವೆಗಳಾದರೂ, ಉಸ್ತುವಾರಿ ಸಚಿವರ ನೇತೃತ್ವದಲ್ಲೇ ಅದನ್ನು ತಡೆ ಹಿಡಿಯುವ ಕೆಲಸ ಕಾರ್ಯಗಳು ನಡೆಯಿತು. 3ನೇದು ಪ್ಲಾಸ್ಟಿಕ್ ಪಾರ್ಕ್. ಅನಂತಕುಮಾರ್ ಸರ್ 2 ಸಾರಿ ಬಂದು ಘೋಷಣೆ ಮಾಡಿ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸ್ಟೇರಿಂಗ್ ಕಮಿಟಿಗಳನ್ನು ಮಾಡಿ ಅದರ ಪ್ರಾರಂಭ ಮಾಡಿದರು. ಇವತ್ತಿಗೂ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಖೇನ ಹೋಗಬೇಕು. ಇವತ್ತಿನವರೆಗೆ ಕೊಡಿ ಹೇಳಿದ್ರು ಕೊಡ್ತಾ ಇಲ್ಲ. ಆದರೆ ನಾವು ಬೇರೆ ರೀತಿಯಲ್ಲಿ ಅದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಮಂಗಳೂರಿಗೆ ಸ್ಮಾರ್ಟ್ ಸಿಟಿಗೆ ಅನುದಾನಗಳು ಬಿಡುಗಡೆ ಆಗಿದೆ. ಕಮಿಟಿಗಳನ್ನು 2 ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ತಡ ಮಾಡಿದರು. ಅಧಿಕಾರಿಗಳ ಜೋಡಣೆಗೆ ತಡ ಮಾಡಿದರು. ಅಧಿಕಾರಿಗಳ ಜೋಡಣೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟರು. ನಮಗೆ ಬೇಕಾದ ಅಧಿಕಾರಿಗಳು ಬೇಕು ಅಂತ ಹೇಳ್ಕೊಂಡು ಈ ಎಲ್ಲ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ನಮ್ಮದು ಇಲ್ಲದೇ ಇದ್ದಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದರೂ ಸಮೇತ ತಡ ಆಗಿದೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ ಈ ಸಾರಿ ರಾಜ್ಯ ಸರ್ಕಾರ ನಮ್ಮದು ಬರ್ತದೆ. 14,000 ಕೋಟಿಯನ್ನು 1 ವರ್ಷದಲ್ಲಿ ನಾವು ಖರ್ಚು ಮಾಡ್ತೀವಿ. ನಾನು ಸ್ಪಷ್ಟ ಎತ್ತಿನ ಹೊಳೆ ವಿಷಯದಲ್ಲಿ ಇದ್ದೇವೆ. ಸ್ಪಷ್ಟವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಇದನ್ನು ಇಟ್ಟಿದ್ದೇವೆ. 2ನೇದು ನಿನ್ನೆ ಪ್ರಧಾನಮಂತ್ರಿಗಳು ತುಮಕೂರಲ್ಲಿ ಹೇಳಿದ್ದಾರೆ, ಎತ್ತಿನ ಹೊಳೆಯಲ್ಲಿಲ್ಲ, ನೇತ್ರಾವತಿ ಜೋಡಣೆ, ನಮ್ಮ ಕಲ್ಪನೆಗಳು ನದಿ ಜೋಡಣೆ ವಾಜಪೇಯಿ ಸರ್ಕಾರದ ಕಾಲಘಟ್ಟದಲ್ಲಿ ಅದನ್ನು ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಎತ್ತಿನ ಹೊಳೆಗೆ ನಮ್ಮ ಜಿಲ್ಲೆಯಿಂದ ನಾವೇನು ಹಿಂದೆ ಒಂದು ಗುರಿಯನ್ನು ಇಟ್ಟಿದ್ದೇವೆ ಅದಕ್ಕೆ ಸ್ಪಷ್ಟವಾಗಿ ನಾವು ಗಟ್ಟಿ ಇದ್ದೇವೆ. ನಾವು ಅದನ್ನು ವಿರೋಧ ಮಾಡಿದ್ದೇವೆ. ಜಿಲ್ಲೆಯ ಕಡೆಯಿಂದ ವಿರೋಧ ಮಾಡ್ತೇವೆ.
ನಮ್ಮ ಕಾಲಘಟ್ಟ ನಾವು ಆಗ ಏನು ಸ್ಪಷ್ಟಪಡಿಸಬೇಕು ಪಡಿಸಿದ್ದೇವೆ. ನಮ್ಮ ಕಾಲಘಟ್ಟದಲ್ಲಿ ಆದ್ದಲ್ಲ, ಎಸ್ ಎಂ ಕೃಷ್ಣ ಇದ್ದಾಗ ಆದ್ದು, ಕೇವಲ ಸರ್ವೆಗೆ ಡಿ ವಿ ಸದಾನಂದಗೌಡರ ಕಾಲಘಟ್ಟದಲ್ಲಿ ಅದು. ಆ ಯೋಜನೆಗೆ ಅನುದಾನಗಳನ್ನು ಇಟ್ಟದ್ದು ಸಿದ್ದರಾಮಯ್ಯ ಸರ್ಕಾರ. ಅವರು ಈಗ ಅದನ್ನು 13,000 ಕೋಟಿಗೆ ತಗೊಂಡೋಗಿದ್ದಾರೆ. ನಮ್ಮ ಲೆಕ್ಕದಲ್ಲಿ 1,500 ಕೋಟಿ ಖರ್ಚು ಮಾಡಲಿಕ್ಕೆ ಅವರು ರಿಲೀಸ್ ಮಾಡಿರ್ತಕ್ಕಂಥ ಖರ್ಚಾದ 600 ಕೋಟಿ. ಯಾಕಂದರೆ ಅದು ಈಗ ನ್ಯಾಯಾಲಯದ ಮುಂದೆ ಇರುವುದರಿಂದ 2 ಕೋರ್ಟಲ್ಲಿ ವಾಪಸ್ ಅದು ಚರ್ಚೆಗಳು ನಡೀತಾ ಇದ್ದಾವೆ. ಅವರು ಮಾಡಬೇಕು, ಹಾಗಾಗಿ ನ್ಯಾಯಾಲಯದ ಮುಂದೆ ಇದೆ. ವ್ಯವಸ್ಥೆ ಮಾಡಿದಾಗ ಅಲ್ಲಿ ಸರಿಯಾಗುತ್ತೆ. ಖಂಡಿತವಾಗಿ ಸರ್ಕಾರದ ನಿಲುವನ್ನು ಸ್ಪಷ್ಟ ಸರ್ಕಾರ ಬಂದಾಗ ಮಾಡಿ ಮಾಡ್ತದೆ. ನಾವು ಏನು ಜಿಲ್ಲೆಯಲ್ಲಿ ಹೇಳಬೇಕಲ್ಲ ಹೇಳಿ ಸರ್ಕಾರ ಕಾನೂನು ಹೋರಾಟ ಅದಕ್ಕೆ ಮಾಡ್ತಾ ಇದ್ದೀವಿ. ಸರ್ಕಾರ ನಿಲ್ಲುವಂತ ಹೇಳಿದೆ ಅಲ್ಲ, ನಿಲ್ಲಿಸಬೇಕು ಅಂದರೆ ಕಾನೂನಲ್ಲೇ ಹೋರಾಟ ಮಾಡಿ ನಿಲ್ಲಿಸ್ತೀವಿ.